ಬೆಳ್ತಂಗಡಿ ತಾಲೂಕಿನ ಬಳ್ಳಮಂಜದ ಶ್ರೀ ಮಹತೋಬಾರ ಅನಂತೇಶ್ವರ ದೇವಾಲಯದ ಆವರಣದಲ್ಲಿ 14-15ನೇ ಶತಮಾನಕ್ಕೆ ಸೇರಿದ ಶಾಸನವೊಂದು ಬೆಳಕಿಗೆ ಬಂದಿದೆ. ಸಂದೇಶ್ ಜೈನ್ ಅವರ ಮಾಹಿತಿಯ ಮೇರೆಗೆ ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರ ಉಡುಪಿ ಇದರ ಅಧ್ಯಯನ ನಿರ್ದೇಶಕರಾದ ಪ್ರೊಫೆಸರ್ ಎಸ್.ಎ. ಕೃಷ್ಣಯ್ಯ ಅವರ ಮಾರ್ಗದರ್ಶನದಲ್ಲಿ ಸಂದೇಶ್ ಜೈನ್ ಅವರ ಮಾಹಿತಿಯ ಮೇರೆಗೆ ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರ ಉಡುಪಿ ಇದರ ಅಧ್ಯಯನ ನಿರ್ದೇಶಕರಾದ ಪ್ರೊಫೆಸರ್ ಎಸ್.ಎ. ಕೃಷ್ಣಯ್ಯ ಅವರ ಮಾರ್ಗದರ್ಶನದಲ್ಲಿ ಇತಿಹಾಸ ಮತ್ತು ಪುರಾತತ್ವ ಸಂಶೋಧನಾರ್ಥಿ ಶ್ರುತೇಶ್ ಆಚಾರ್ಯ ಮೂಡುಬೆಳ್ಳೆ ಅವರು ಅಧ್ಯಯನ ಮಾಡಿರುತ್ತಾರೆ. ಶಾಸನವನ್ನ ಈ ಮೊದಲು ಹಿರಿಯ ಸಂಶೋಧಕ ಡಾಕ್ಟರ್ ಎಸ್.ಡಿ. ಶೆಟ್ಟಿ ಅವರು ಗಮನಿಸಿದ್ದು, ಇದರ ಬಗ್ಗೆ ಸರಳವಾದ ಮಾಹಿತಿಯನ್ನ ದೇವಾಲಯದ ಕೃತಿಯಲ್ಲಿ ನೀಡಿದ್ರು. ಅವರು ದೇವಾಲಯದಲ್ಲಿ 3 ಶಾಸನಗಳಿವೆ ಎಂದು ತಿಳಿಸಿದ್ದು, ಒಂದು ಶಾಸನವು ಪ್ರಕಟಣೆಯಾಗಿದೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ವಿ4 ನ್ಯೂಸ್ನೊಂದಿಗೆ ಮಾತನಾಡಿದ ಅನಂತೇಶ್ವರ ದೇವಾಲಯದ ಕಚೇರಿ ವ್ಯವಸ್ಥಾಪಕರಾದ ಬಾಲಕೃಷ್ಣ ಪಿ ಅವರು ಮಾತನಾಡಿ, ಪ್ರಸ್ತುತ ಈ ಶಾಸನವು ಹೊಸದಾಗಿ ಪತ್ತೆಯಾಗಿದ್ದು, ಇನ್ನೊಂದು ಶಾಸನವು ಎಲ್ಲಿದೆ ಎಂದು ತಿಳಿದು ಬಂದಿಲ್ಲ. ಗ್ರಾನೈಟ್ ಶಿಲೆಯಲ್ಲಿ ಕೊರೆಯಲ್ಪಟ್ಟ ಈ ಶಾಸನವು ತುಂಡಾಗಿದ್ದು, ಎರಡೂ ಬದಿಗಳಲ್ಲಿ ಕನ್ನಡ ಲಿಪಿಗಳಿವೆ. ಶಾಸನದ ಹೆಚ್ಚಿನ ಅಕ್ಷರಗಳು ತ್ರುಟಿತಗೊಂಡಿದ್ದು, ಉಳಿದಿರುವ ಲಿಪಿಯ ಆಧಾರದ ಮೇಲೆ ಈ ಶಾಸನವು 14-15ನೇ ಶತಮಾನಕ್ಕೆ ಸೇರಿದೆ ಎಂದು ಹೇಳಿದರು. ಈ ದೇವಾಲಯದ ಪ್ರಾಂಗಣದಲ್ಲಿ 2 ಶಿಲಾಫಲಕಗಳಿವೆ. ಇವುಗಳಲ್ಲಿ ಒಂದು ಪೂರ್ಣವಾಗಿ ಶಿಥಿಲವಾಗಿದ್ದು, ಅಲ್ಲಲ್ಲಿ ಒಂದೆರಡು ಬಿಡಿಯಾದ ಸಾಲುಗಳಂತೆ ಗುರುತಿಸಬಹುದಾಗಿದೆ. ಈ ಒಂದು ಶಿಲಾಶಾಸನದ ಯಾವ ರೀತಿಯಲ್ಲಿ ಇದೆ ಎನ್ನುವುದನ್ನು ಧರ್ಮಸ್ಥಳದ ಪ್ರೊಫೆಸರ್ ಎಸ್.ಡಿ. ಶೆಟ್ಟಿ ಉಜಿರೆ ಇವರು ವಿವರಿಸಿರುತ್ತಾರೆ. ಶ್ರೀಮತ್ ಬಳ್ಳಮಂಜ ದೇವರಿಗೆ ಷಷ್ಠಿ ಕಾರ್ತಿಕ ಉತ್ಸವಾದಿಗಳಿಗೆ 5 ಗ್ರಾಮದವರು 570 ಮುಡಿ ಆದಾಯ ಬರುವ ಭೂಮಿಯನ್ನು ದಾನ ನೀಡಿದ ವಿಷಯ ಇದರಲ್ಲಿ ಕಂಡುಬರುತ್ತದೆ. ಇನ್ನೊಂದು ಶಿಲಾಫಲಕವನ್ನು ಗರ್ಭಗುಡಿಯ ಎದುರಿನ ಭಾಗದಲ್ಲಿ ಇಡಲಾಗಿದೆ. ಇವೆರಡು ವಿಜಯನಗರ ಕಾಲಕ್ಕೆ ಸೇರಿದ ಶಿಲಾಫಲಕಗಳು. ಇದರ ಮೇಲಿರುವ ಕನ್ನಡ ಅಕ್ಷರಗಳು ನಿಸ್ಸಂದೇಹವಾಗಿ ವಿಜಯನಗರ ಕಾಲಕ್ಕೆ, ಅಂದರೆ ಸುಮಾರು ಕ್ರಿಸ್ತಶಕ 14ರಿಂದ 15 ಶತಮಾನಕ್ಕೆ ಸೇರಿದವುಗಳಾಗಿವೆ. ಈ ಶಾಸನದ ಆರಂಭದ ಭಾಗವು ನಷ್ಟವಾಗಿರುವುದರಿಂದ ಇದರ ಚಾರಿತ್ರಿಕ ವಿವರವನ್ನು ಗುರುತಿಸಲು ಸಾಧ್ಯವಾಗಿರುವುದಿಲ್ಲ.